ನಮ್ಮ ತಾಲೂಕು ಕಚೇರಿಯಲ್ಲಿ ಒಂದಷ್ಟು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಇಲ್ಲಿ ಹಾಜರಿರುವುದಿಲ್ಲ ಮತ್ತು ಕೆಲವು ಕೊಠಡಿಗಳು ಬಂದಿಡ್ತವೆ ಅಂತ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ. ಇವತ್ತು ಬೆಳಿಗ್ಗೆ 9:55ಕ್ಕೆ ಇಲ್ಲಿ ಬಂದಿದ್ದೀನಿ. ಒಂದು 2 ಅಧಿಕಾರಿಗಳು ಬಿಟ್ಟರೆ ಬಾಕಿಯವರೆಲ್ಲ ಇಲ್ಲಿ ಇದ್ದಾರೆ. ಅಂಥ ತೊಂದರೆಗಳ ಭೂ ದಾಖಲೆಗಳ ಇಲಾಖೆಗಳ ಕೊಠಡಿ ಬಂದಿದೆ ಅಂತ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂಥದ್ದು ಬಂದು ಏನು ಆಗಲಿಲ್ಲ. 2 ಜನ ಅಧಿಕಾರಿಗಳು ಮಾತ್ರ ಅಲ್ಲಿ ಚೇರಲ್ಲಿ ಇರಲಿಲ್ಲ, ಬಾಕಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಯಾರು ಅಲ್ಲಿ ಇವತ್ತು ರಜೆ ಹಾಕದೆ ಬಂದಿಲ್ಲ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ಗೆ ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಕರೆಕ್ಟ್ 10 ಗಂಟೆಗೆ ಬರಬೇಕು, ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅಂಥ ದೊಡ್ಡ ತೊಂದರೆಗಳೇನಿಲ್ಲ. 2 ಜನ ಅಧಿಕಾರಿಗಳು ಅವರು ಹೆಲ್ತ್ ಇಶ್ಯೂ ಇರುವ ಕಾರಣ ಬಂದಿಲ್ಲ ಅಂತ ಅವರು ಹೇಳಿದ್ದಾರೆ. ಅದಕ್ಕೂ ಕೂಡ ಅದನ್ನು ವಿವರಣೆ ತಗೊಂಡು ಅದಕ್ಕೆ ನೋಟಿಸ್ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಯಾರು ಬಂದಿಲ್ಲ ಸರಿಯಾದ ಸಮಯಕ್ಕೆ ಅವರ ವಿರುದ್ಧ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ಸರಿ ಇದೆಯಾ? ಕೊಡಲಿಲ್ಲ. ಸ್ಕ್ಯಾನಿಂಗ್ ಮಿಷಿನ್ ಬಂತ ನಿಮ್ಗೆ ಎಕ್ಸ್ಟ್ರಾ ಬಂದಿದೆ. ಮಿಷಿನ್ ಬಂದಿದೆ, ಸ್ಕ್ಯಾನಿಂಗ್ ಮಿಷಿನ್ ಬಂದಿದೆ. ಜನ ಮಾತ್ರ ಬರಬೇಕಷ್ಟೆ. ಯಾರೆಲ್ಲ ಎಷ್ಟು ಜನ ಕನ್ನಪಣ್ಣ ಯಾರೆಲ್ಲ ನಿನ್ನೆ ಬಂದು ಅಂತಿತ್ತು. ಯಾಕೆ ನಿನ್ನೆ ಬಂದಿತ್ತ? ಇದು ನಿನ್ನೆ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ. ಈ ಇಲಾಖೆ ಬಂದಾಗಿ 11 ಗಂಟೆಗೂ ಬಂದಿತ್ತು ಇದು ಅಂತ. ಎಲ್ಲ ಕರೆಕ್ಟ್ ಟೈಮ್ ಬರ್ತಾರ? ಅಲ್ಲ, ಅದಕ್ಕೆ ಕರೆಕ್ಟ್ 10 ಗಂಟೆಗೆ ಬರಬೇಕಾದ್ರೆ 10 ಗಂಟೆ ಜನಗಳಿಗೆ ತೊಂದರೆ ಆಗಿದ್ರೆ ಅವನ್ನೆಲ್ಲ ಅರ್ಜೆಂಟ್ ಆಗಿ ಮೆಮೊ ಇಶ್ಯೂ ಮಾಡಿ. ಈಗ ಯಾರು ಇಬ್ಬರು ಇದ್ದಾರೆ ಅವ್ರಿಗೆ ಮೆಮೊ ಇಶ್ಯೂ ಮಾಡಬೇಕು. ಡೆಪ್ಯೂಟಿ ತಹಸೀಲ್ದಾರ್ ಒಬ್ಬರು ಇದ್ದಾರಲ್ಲ, ಏನಿದು ಇದ್ಯಾರು ಯಾರು ಸೆಕ್ಷನ್ ಫೋನ್ ಮಾಡ್ರ ತೆಗಿದಿಲ್ಲ. ಯಾರು ಸಾಕು ಒಬ್ಬರೇ ಬೇರೆ ಇವರು ರವಿ DT ಇಲ್ಲಿ ಅವರ ಅಂಡರಲ್ಲಿ ಏನೆಲ್ಲ ಕಂಪ್ಲೇಂಟ್ ಇದೆ. 9ಕ್ಕೆ 10 ಗಂಟೆ ಆದರೆ ಯಾರು ಬರೋಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಫ್ ಎಲ್ಲ ಯಾರು ಬರೋಲ್ಲ. ಆಶ್ರಿತ ಶೆಟ್ಟಯ್ಯ ಬರ್ತಾರೆ. ಅವರು ಹುಷಾರಿಲ್ಲ, ಇದು ಸ್ಕ್ಯಾನಿಂಗ್ ಯಾವುದು? ಇದು ನಾಲ್ಕು ಮಂದಿ ಆಶ್ರಿತ ಒಬ್ಬರು ಬಂದಿಲ್ಲ. ಸರ್ವೆಂಟ್ ಮೇಲೆ ಇದರಲ್ಲಿ ಎಲ್ಲ ಬಂದಿದ್ದಾರೆ. ಎಲ್ಲ ಬಂದಿದ್ದಾರೆ. ಬಂದಿದ್ದಾರೆ. ನಾಟಕರಲ್ಲಿ ಇದ್ದಾರೆ, ಅದು ನೋಡಿದ್ದಾನೆ. ಹೇಳಿದ್ದ
ಆಬ್ಸೆಂಟ್ ಆಗಿ ನೀರಂಟಿದ್ದು ಬಿಲ್ ನೀರು ಹಾಕಬೇಕು ಸರ್ ಸಾಕು ಬಾಕಿ ಅವರು ಹೇಳಿದ್ದಾರೆ ಹಾಂ ಯಾರು ಮೇಡಮ್ ಬೇರೆ ಬೇರೆ ಯಾರಿದ್ದಾರೆ ಬೇರೆ ಇದ್ದಾರೆ ಎಲ್ಲಿದ್ದಾರೆ ಹಾಂ ಈಗ ಈಗ ಬಂದಿದ್ದಾರೆ ಎಲ್ಲಿದ್ದಾರೆ ಆ ಮೇಡಮ್ ಇಲ್ಲಿ ಯಾರು ಅಲ್ಲಿ ಅವ್ರು ಯಾರು ಹೆಡ್ ಯಾರು ನಿಮಗೆ ಬಾಸ್ ಮೇಡಮ್ ಅವರು ರಜೆ ಇರುತ್ತಲ್ಲ ನಿನ್ನೆ ಹೇಳಿದೆ ಮತ್ತೆ ಇಲ್ಲಿ ಬಾಕಿ ಅವ್ರು ಯಾರು 4 ಜನ ಇನ್ನೊಬ್ರು ಬರ್ಬೇಕು ಎಲ್ಲಿದ್ದಾರೆ ಔಟ್ಸೋರ್ಸು ಬೇಡ ಪರ್ಮನೆಂಟ್ ಅವ್ರು ಅಷ್ಟೇ ಯಾರು ನೀವು ಪರ್ಮನೆಂಟಾ ಇಲ್ಲಿ ಬಾಕಿ ಯಾರು ಮತ್ತೊಬ್ಬ ಇದ್ದಾನೆ ಎಲ್ಲಿದ್ದಾರೆ ನೀರು ಕುಡಿಲಿಕ್ಕೆ ಹೋದ ಬಂದಿದ್ದಾರಾ ಬಂದಿದ್ದಾರೆ ಅಟೆಂಡೆನ್ಸ್ ಹಾಕಿದ್ದಾರಾ ಸಾಕು ಔಟ್ಸೋರ್ಸ್ ಇರುತ್ತೆ ಪರ್ಮನೆಂಟ್ ಅವ್ರು ನೋಡಿ ಯಾರಿದ್ದಾರೆ ನೀವು ಇಲ್ಲಿ ನೀವು ಇಲ್ಲಿ ಸಾಕು ಇಲ್ಲಿ ಸ್ಟಾಫ್ ನೀವು ಇಲ್ಲಿ ಏನು ಮಾಡ್ತೀರಿ ಏನಾಗಿದ್ದೀರಿ ಏನಾಗಿದ್ದೀರಿ FDA. FDA. ನೀವು ಏನು ಕ್ಲಾಸ್ ಮಾಡಿದ್ದೀರಿ ಆ ಥರ ಬಂದು ಬರ್ತಾ ಇದ್ದಾರೆ ಕಂಟೆಸ್ಟ್ ಆಯ್ತು ಯಾರು ಇನ್ಚಾರ್ಜ್ ಸೂಪರ್ವೈಸರ ನಿಮ್ಗೆ ಯಾರು ಬಾಸ್ ಯಾರು ಎಲ್ಲಿದ್ದಾರೆ ಮೇಲೆ ಕರೀ ಯಾರಿದು ಇಲ್ಲಿ ಹೆಸರೇನು ಮಂಜುನಾಥ್ ಏಡಿಲರ್ ಮಂಜುನಾಥ್ ಅವರು ಸರ್ ಇವರು ಪ್ರಕಾಶ್ ಪ್ರಕಾಶ್ ನೋಟ್ ಮಾಡಿ ಅವ್ರು ಮೋಹನ್ ಸರ್ ಔಟ್ಸೋರ್ಸ್ ಬರಬೇಕಲ್ಲ 10 ಗಂಟೆಗೆ ಯಾರು ಇದ್ಯಾರು ಹೇಳಿದ್ದಾರೆ ಇನ್ಚಾರ್ಜ್ ಯಾರು ಎಷ್ಟು ಗಂಟೆ